ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ವತಿಯಿಂದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ವನ ಮಹೋತ್ಸವ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ವತಿಯಿಂದ ಕುತ್ತಾರಿನ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಚೌಟ ಕಕ್ಕೆಮಜಲು ಗಿಡ ನೆಡುವ ಮೂಲಕ ಉದ್ಘಾಟಿಸಿ, ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಪ್ರಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಉತ್ತಮ ಹಾಗೂ ಸುಂದರ ವಾತಾವರಣವನ್ನು ನಿರ್ಮಿಸಿಕೊಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಹೇಳಿದರು. ಪ್ರತಿಷ್ಠಾನದ ಕೋಶಾಧಿಕಾರಿ ಸುನಿಲ್ ಮಾತನಾಡಿ, ನೂತನ ಪ್ರತಿಷ್ಠಾನದ ಮೂಲಕ ಈಗಾಗಲೇ ಹಲವು ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಾಜಮುಖಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಅಂದರೆ ಮಂಗಳೂರಲ್ಲಿ ಅನೇಕ ಕಟ್ಟಡಗಳನ್ನು ಈಗಾಗಲೇ ನಿರ್ಮಾಣ ಮಾಡೋದು ಅಥವಾ ಅನೇಕ ಮರಗಳನ್ನು ಕಡಿಯೋದು, ಎಲ್ಲೂ ಕೂಡ ಗುಡ್ಡ ಮರಗಳು ಇಲ್ಲದ ಕಾರಣ ಈ ವರ್ಷ ಮಳೆನೂ ಕೂಡ ಮಂಗಳೂರಿಗಿಲ್ಲ. ಮಳೆ ಬರಬೇಕಂದ್ರೆ ನಮ್ಮ ಹಿರಿಯವರು ಹೇಳ್ತಿದ್ರು, ನಮಗೆ ಗುಡ್ಡ ಕಾಡುಗಳು ಬೇಕು, ತಂಪಾದ ಇದು ಬೇಕು, ಇದರಿಂದಾಗಿ ಮಳೆ ಬರುತ್ತೆ ಅಂತ. ಇಲ್ಲಿ ಗುಡ್ಡಗಳನ್ನು ಮರಗಳನ್ನು ಕಡಿಯೋದ್ರಿಂದ ತಾಪಮಾನಗಳು ಜಾಸ್ತಿಯಾಗಿ ಮನುಷ್ಯರಿಗೆ ಜೀವನ ಮಾಡೋಕ್ಕೆ ಕಷ್ಟ ಆಗಿರುವಂಥ ಮಂಗಳೂರು. ಹಾಗಾಗಿ ಪ್ರತಿಯೊಬ್ಬರಲ್ಲೂ ನಾವು ಹೇಳೋದೇನಂತಂದರೆ, ಮರಗಳನ್ನು ಬೆಳೆಸಿ ನಮ್ಮ ನಾಡನ್ನು ಉಳಿಸಿ ಅಂತ ಹೇಳ್ಕೊಳ್ಳೋ ಮೂಲಕ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಇವತ್ತು ಮರಗಳನ್ನು ನೆಡುವ ಮೂಲಕ ಜನಗಳಿಗೆ ತಂಪಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇನ್ನು ಮುಂದೆ ಬರುವಂಥ ದಿನಗಳಲ್ಲೂ ಕೂಡ ಅನೇಕ ಸಮಾಜಮುಖಿ ಕೆಲಸಗಳನ್ನು ಸನಾತನ ಹಿಂದೂ ಸೇವಾ ಮಾಡ್ತದೆ ಅನ್ನುವ ಮೂಲಕ ನಾನು ಈ ಮಾತನ್ನು ಮುಗಿಸ್ತೀನಿ. ಬಡವರು, ಸಂಕಷ್ಟದಲ್ಲಿರುವವರು ಹಾಗೂ ನೊಂದ ಜೀವಿಗಳಿಗೆ ನೆರವಾಗುವ ಉದ್ದೇಶದಿಂದ ಶ್ರೀ ಕ್ಷೇತ್ರ ಕುತ್ತಾರಿನಲ್ಲಿ 200 ಅರ್ಹ ಕುಟುಂಬಗಳಿಗೆ ತಲಾ 10 ಕೆಜಿಯಂತೆ ಒಟ್ಟು 2,000 ಕೆಜಿ ಅಕ್ಕಿಯನ್ನು ವಿತರಿಸುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗಟ್ಟಿ, ಕೋಶಾಧಿಕಾರಿ ಸುನಿಲ್, ಉಪಾಧ್ಯಕ್ಷ ಜಗದೀಶ್ ಸಾಲಿಯಾನ್, ಕಾರ್ಯದರ್ಶಿ ದಿನೇಶ್, ಜೊತೆ ಕಾರ್ಯದರ್ಶಿ ರಾಮಚಂದ್ರ ಶೆಟ್ಟಿ, ಲತೀಶ್ ರೈ, ಜೆಪಿ ರೈ, ರಾಮಣ್ಣ ಶೆಟ್ಟಿ ಕಕ್ಕೆಮಜಲ್, ರಮೇಶ್ ರೈ ಕೊಣಾಜೆ, ಸುರೇಶ್ ಅಂಬ್ಲಮೊಗರು, ಸಂಚಾಲಕರಾದ ಪ್ರವೀಣ್ ಕುಮಾರ್ ಗಟ್ಟಿ, ಕೃಷ್ಣ ಶೆಟ್ಟಿ ತಾಮಾರ್, ರಮೇಶ್ ಕೊಲ್ಯ, ವೇದ ಪಿ ಗಟ್ಟಿ ಹಾಗೂ ಮಹಿಳಾ ಸಮಿತಿ ಸದಸ್ಯರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಮೂಲಕ ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನ ಬಡವರಿಗೆ 2,000 ಕೆಜಿ ಅಕ್ಕಿ ವಿತರಣೆಯನ್ನು ಬರುವಂಥ ದಿನಗಳಲ್ಲಿ ಖಂಡಿತವಾಗಿಯೂ ಇದು ನೆರವೇರಿಸ್ತೀವಿ. ಅದೇ ರೀತಿ ಈ ಸಂದರ್ಭಗಳಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಮಾಧ್ಯಮಗಳು, ಸನಾತನ ಹಿಂದೂ ಸೇವಾ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮಂಡಲದವರು, ಇಲ್ಲಿ ಆಗಮಿಸುವಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ